ಜನರ ಬಹುವರ್ಷದ ಬೇಡಿಕೆಯಾದ ವಿಟ್ಲಠಾಣಾ ವ್ಯಾಪ್ತಿಯ ಕನ್ಯಾನದಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರ ಸಹಕಾರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕನ್ಯಾನ ಪೊಲೀಸ್ ಹೊರಠಾಣೆ ಉದ್ಘಾಟನೆಗೊಂಡಿತು. ಕನ್ಯಾನ ಕರೋಪಾಡಿ ಗ್ರಾಮದ ಕರ್ನಾಟಕ ಕೇರಳ ಗಡಿಭಾಗವಾಗಿದ್ದು, ಕೇರಳ ಕಡೆಯಿಂದ ಬರುವ ವ್ಯಕ್ತಿ ಕ್ರಿಮಿನಲ್ ಚಟುವಟಿಕೆ ನಡೆಸಿ ಕೇರಳಕ್ಕೆ ಪರಾರಿಯಾಗುತ್ತಿದ್ದರು. ಕನ್ಯಾನ ಕರೋಪಾಡಿ ಭಾಗದಲ್ಲಿ ಕೇರಳಕ್ಕೆ ಸಂಪರ್ಕಿಸಲು ನೂರಾರು ದಾರಿಗಳಿದ್ದು, ಇದು ಪೊಲೀಸರಿಗೆ ಕರ್ತವ್ಯ ನಿರ್ವಹಿಸಲು ಸಮಸ್ಯೆಯಾಗ್ತಾ ಇತ್ತು. ಕನ್ಯಾನ ಕರೋಪಾಡಿಯಲ್ಲಿ ಘಟನೆ ನಡೆದಾಗ ವಿಟ್ಲ ಪೊಲೀಸ್ ಠಾಣೆಯಿಂದ ಸಿಬ್ಬಂದಿಗಳು ಆಗಮಿಸಬೇಕು. ಈ ವೇಳೆ ಆರೋಪಿಗಳು ಕೇರಳಕ್ಕೆ ಪರಾರಿಯಾಗ್ತಾರೆ. ಇಲ್ಲಿ ಹೊರಠಾಣೆ ನಿರ್ಮಾಣವಾಗಿದ್ದರಿಂದ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ನೂತನ ಠಾಣೆಯನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. ಯಾಕಂದ್ರೆ ಊರಿನವರ ಇಂಟ್ರೆಸ್ಟ್ ಮತ್ತೆ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಮಾಡಿದಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇರ್ತದೆ. ಸರ್ಕಾರ ಎಲ್ಲೆಲ್ಲರೂ ಬೇಕಾ ಅಲ್ಲೆಲ್ಲ ಮಾಡುವುದು ಸರ್ಕಾರದ ಕರ್ತವ್ಯ. ಸರ್ಕಾರ ಮಾಡ್ತಾ ಇದ್ದಾರೆ. ಜನರೇ ತಮಗೆ ಬೇಕು ಅಂತ ಮಾಡಿದಂಥ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ನಿಜವಾಗ್ಲೂ ಜನರಿಗೆ ಅಭಿನಂದನೆ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದರಿಂದ ಖಂಡಿತವಾಗ್ಲೂ ಇದನ್ನು ಅಫಿಷಿಯಲ್ ಆಗಿ ಮಾಡುವಾಗ 9 ಜನ ಹೆಚ್ಚು ಸಿಗ್ತಾರೆ. ಸಿಬ್ಬಂದಿಗಳನ್ನು ಹೆಚ್ಚಾಗಿ ನಿಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಖಂಡಿತವಾಗ್ಲೂ ನಾನು 2 ದಿವಸ ನಮಗೆ ರಜೆ, ಈಗ ವೀಕೆಂಡ್ ಸೆಷನ್ ನಡೀತಾ ಇದೆ. ಸೋಮವಾರನೇ ಇದ್ರ ಬಗ್ಗೆ ನೀವು ಕಳಿಸ್ಕೊಟ್ರೆ ನನಗೆ ಅದನ್ನು ನಾನು ವ್ಯವಸ್ಥೆ ಮಾಡ್ತೇನೆ, ಖಂಡಿತವಾಗ್ಲೂ ಮಾಡ್ತೇನೆ ಎಂಬ ಭರವಸೆಯೊಂದಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ. ಇದರಿಂದ ಇದು ಕೆಲವು ಸಲ ಏನಾಗ್ತದೆ ಅಂದರೆ ಈ ಗದ್ದೆಗೆಲ್ಲ ಇದು ಕೂಡಿಸ್ತಾರೆ, ಗದ್ದೆಗೆ ಅದು ಪ್ರಾಣಿಗಳು ಬಂದು ಉಪದ್ರ ಮಾಡೋದಾಗೆ ಬೆದರುಗೊಂಬೆ ಹಾಗೆ ಇದು ಪೊಲೀಸ್ ಸ್ಟೇಷನ್ ಔಟ್ ಪೋಸ್ಟ್ಗಳಿಂದ ಬೆದರುಗೊಂಬೆಗಳಿದ್ದಾಗೆ. ಇದನ್ನು ಇದ್ದರೆ ಸ್ವಲ್ಪ ಜನ ಹೆದರ್ತಾರೆ. ಎಂಥ ಮುಂದುವರಿದ ದೇಶದಲ್ಲಿ ಎಲ್ಲರ ಮಾನಸಿಕ ಹೇಗೆ ಅಂದರೆ ಅಮೆರಿಕದಲ್ಲಿ ನ್ಯೂಯಾರ್ಕಲ್ಲಿ ಒಮ್ಮೆ 6 ಗಂಟೆ ಕರೆಂಟ್ ಹೋಗ್ತದೆ, ಇಡೀ ಅಂಗಡಿ ಲೂಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಂಟ್ವಾಳ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಸಾ, ವಿಟ್ಲ ಎಸ್ಐ ವಿನೋದ್ ರೆಡ್ಡಿ, ಕೃಷ್ಣಕಾಂತ್, ಪುಷ್ಪರಾಜ್ ಚೌಟ, ಕೃಷ್ಣ, ಕೆಪಿ ಅಬ್ದುಲ್ ರೆಹಮಾನ್, ರಘುನಾಥ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಪರ್ಮಿಷನ್ ತಗೊಳ್ತೀನಿ ಅಂತ ಹೇಳಿದರೆ ಆಗ ಒಂದು ಸ್ಟ್ರೆಂತ್ ಸುಮಾರು 9 ಮೆನ್ ನಮಗೆ ಈ OP ಲೆಕ್ಕದಲ್ಲಿ ಮೆನ್ ಸಿಗ್ತಾರೆ. ನಮ್ಮ ಸ್ಟೇಷನ್ಗೂ ಇದರಿಂದ ಭಾಳಷ್ಟು ಸಹಾಯ ಆಗುತ್ತೆ. ಇಲ್ಲಾಂದರೆ ನಮ್ಮ ಪೊಲೀಸ್ ಸ್ಟೇಷನ್ ಮೆನ್ನನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಮಾನ್ಯ ಶಾಸಕರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಅದೇನಿದೆ ಮೆನ್ ನೀವು ಪ್ರಪೋಸಲ್ ಕೊಡಿ, ಮೆನ್ ಬಗ್ಗೆ ಫೈಟ್ ಮಾಡ್ತಾ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಮಾನ್ಯ ಶಾಸಕರು ಇಲ್ಲಿವರೆಗೂ ಬಂದು ತಮ್ಮ ಕೆಲಸದ ಒತ್ತಡದಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ.